ತುಳುನಾಡ ಪ್ರಾಚೀನ ಸಂಸ್ಕೃತಿಗಳಲ್ಲಿ ಆಟಿಕೂಟ ಒಂದು. ಇಂತಹ ಗತಕಾಲದ ನೆನಪುಗಳನ್ನು ಮೆಲುಕು ಹಾಕುವ ಸಲುವಾಗಿ ಆಟಿದ ಅಟಿಲ್ ಕಾರ್ಯಕ್ರಮವನ್ನು ಜಲದುರ್ಗ ಮಹಿಳಾ ಸಂಘ ಏರ್ಪಡಿಸಿತು. ಆಟಿದ ಅಟಿಲ್ನ ಒಂದು ನೋಟ ಬನ್ನಿ ನೋಡೋಣ. ಅಳಿವಿನಂಚಿನಲ್ಲಿರುವ ತುಳುನಾಡ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವ ಕಾರ್ಯ ನಡೆಯುತ್ತಿದೆ. ತುಳು ಸಂಪ್ರದಾಯ ಇತರ ಎಲ್ಲಾ ಸಂಪ್ರದಾಯಕ್ಕಿಂತ ತುಂಬಾ ಭಿನ್ನ. ಇಂತಹದ್ದೇ ಸಂಪ್ರದಾಯದಲ್ಲಿ ಆಟಿ ಮಾಸ ಕೂಡ ಒಂದು. ಹಿಂದೆ ಎಡೆಬಿಡದೆ ಸುರಿಯುತ್ತಿದ್ದಂತಹ ಮಳೆಗೆ ಮನೆಯಿಂದ ಹೋಗಲು ಅಸಾಧ್ಯವಾದಂತಹ ಜನರು ದುಡಿಯಲು ಹೋಗದೆ ಮನೆಯಲ್ಲೇ ಕುಳಿತು ದಿನದೂಡುವ ತಿಂಗಳದು. ದುಡಿಮೆ ಇಲ್ಲದೆ ಅತಿ ಬಡತನದಲ್ಲಿ ಮನೆಯ ಅಕ್ಕಪಕ್ಕ ಸಿಗುವ ಸೊಪ್ಪುಗಳನ್ನ ಬಳಸಿ ಬಗೆ ಬಗೆಯ ಖಾದ್ಯಗಳನ್ನ ತಯಾರಿಸುತ್ತಿದ್ರು. ಇಂದು ಮಳೆಯೂ ಕಡಿಮೆ ಆಗಿದೆ, ಕೃಷಿ ಅವಲಂಬಿತರು ಕಡಿಮೆಯಾಗಿದ್ದಾರೆ. ಹಾಗಾಗಿ ಆಟಿ ಏನಿದ್ದರೂ ಈಗ ನೆನಪು ಮಾತ್ರ. ಇಂತಹದ್ದೊಂದು ಸಂಪ್ರದಾಯ ನಮ್ಮ ತುಳುವರಲ್ಲಿ ಇತ್ತು ಎಂದು ನೆನಪಿಸಿಕೊಳ್ಳುವ ಸಲುವಾಗಿ ಇಂದು ಜಲದುರ್ಗ ಮಹಿಳಾ ಸಂಘ ಆಟಿದ ಅಟಿಲ್ ಕಾರ್ಯಕ್ರಮವನ್ನ ಏರ್ಪಡಿಸಿದ್ರು. ಅಪ್ಪಟ ತುಳು ಪರಂಪರೆ ಬಿಂಬಿಸುವಂತೆ ವೇದಿಕೆ ಕೂಡ ಸಜ್ಜಾಗಿತ್ತು. ಹಿಂದಿನ ಕಾಲದಲ್ಲಿ ಆಟಿ ಎಂದರೆ ಕಷ್ಟದ ದಿನಗಳು. ಆದರೆ ಇಂದಿನ ದಿನಗಳಲ್ಲಿ ಆ ದಿನಗಳು ನೆನಪಿಸುವ ದಿನಗಳಾಗಿವೆ. ಇತ್ತೀಚಿನ ಸಮಾಜದಲ್ಲಿ ರಾಜಕೀಯದಲ್ಲಿ ಸ್ಥಾನ ಮೀಸಲಾತಿ ಬೇಕು ಎನ್ನುತ್ತಿರುವ ಸಂಘಟನೆಗಳೇ ಹೆಚ್ಚು. ಆದರೆ ಜಲದುರ್ಗ ಮಹಿಳಾ ಸಂಘ ಸಾಮಾಜಿಕ ಕಳಕಳಿಯ ಕಾರ್ಯ ಎಲ್ಲ ಸಂಘಟನೆಗಳು ನೆನಪಿಸಿಕೊಂಡು ಬಂದ್ರೆ ಸಮಾಜ ಖಂಡಿತವಾಗಿಯೂ ಏಳಿಗೆಯಾಗುತ್ತದೆ ಎಂದು ಉದಯ್ ಕುಮಾರ್ ಶೆಟ್ಟಿಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನಮ್ಮಲ್ಪ ಯಾಪಲ ಏನಾರ ಸಂಘ ಸಂಸ್ಥೆಗಳು ಬತ್ತಿಕೊಳ್ಳೆ ಈ ನಮಗೆ ಕೆಲಸ ನಿಂಪುಂಟು ಇವು ಮಾರ್ರೆ ಮಕ್ಕಳು ನಾನು ದಾದನೆಗಳಲ್ಲಿ ಕೂಡ ಸಮಸ್ಯೆ ಕೂಡ ಅಂಚ ಎಂದು ತಿಪ್ಪುಡು ಈ ಸಂಘಟನೆ ಬತ್ತಿಕೊಳ್ಳೆ ಸಾಧಾರಣ ಎಂಟೇ ಕೆಲಸ ಮಾಡ್ತೇವೆ ದಾನ ನಮ್ಮ ಒಂದು ಬೆತ್ತತೆಗಳಿಗೆ ಪ್ರೋತ್ಸಾಹ ಮಾಡ್ಕೊಡು ಪಂಪಿನ ಇನ್ನು ಮಹಿಳೆಯರೇ ರಾಜಕೀಯಡು ಎಂಕಲೆ ಈತ ಸ್ಥಾನ ಕೊರಡು ಆದ ಸ್ಥಾನ ಕೊರಡು ಪಂಪೇರು ಆಂಡ ಇಲ್ಲಿ ಸಾಮಾಜಿಕವಾದಿ ಎಷ್ಟು ಜನ ಮಹಿಳೆಯರು ಇದು ಸಮಾಜದೊಟ್ಟು ಕೆಲಸ ಮಾಡೋದಿಲ್ಲದೆ ಈ ರೀತಿಯ ಮಹಿಳಾ ತಂಡಲು ಒಂದು ಊರದ ಅಭಿವೃದ್ಧಿಗೆ ಆವಡು ಊರದ ಸಾಮಾಜಿಕ ಕಳಕಳಿದ ಕೆಲಸ ಮಾಡ್ತಿರೋದಾಂಡ ಊರದ ಒಂಜಾರು ಸಮಸ್ಯೆಗಳಿಗೆ ಪರಿಹಾರ ಮಾಡಬೇಕು ಸಾಧ್ಯ ಉಂಟು. ಇಲ್ಲಿ ಸ್ತ್ರೀ ಶಕ್ತಿ ಸಂಘಟನೆ ಆ ರೀತಿ ಗಟ್ಟಿಯಾದ ಬಂದು ನಮ್ಗೆ ಗೊತ್ತುಂಟು. ಇನ್ನು ತುಂಬನಕ್ಕೆ ನಮ್ಮ ಎಲ್ಲರೂ ಕೊಂಚೆ ಗೊಬ್ಬೆ ನಾನು ಮಾತರೆ ಬಂತೀನಿ ಇಲ್ಲಿ ಹುಲಿ ಮನೆಯಲ್ಲಿ ಇಲ್ಲಿ ಎಲ್ಲರೂ ನಮ್ಮ ಆದ ಕೈ ತಕ್ಕ ಬರ್ತೇನೆ. ಇತ್ತೀಚಿನ ದಿನಗಳಲ್ಲಿ ಆಹಾರ ಕಲಬೆರಕೆಯಿಂದ ವಿಷಯುಕ್ತವಾಗಿದೆ. ನಮ್ಮೆಲ್ಲರಿಗೂ ಹಿಂದಿನ ಆರೋಗ್ಯ ಆಹಾರ ಕ್ರಮ ನೆನಪಿಸುವಂತಹ ಆಟಿದ ಅಟಿಲ್ ಕಾರ್ಯಕ್ರಮ ವಿಶೇಷವಾಗಿದೆ. ಮಾತಾ ಸಂಗತಿದೆ ಪ್ರತಿಯೊಂದು ಒಂದಿಲ್ಲ ಮತ್ತೆ ಕಲಬೆರಕೆ ಇಂಜೆಕ್ಟ್ ಮಾಡ್ತದೆ. ಇದು ಮಾತಾ ವಾತಾವರಣ ಕಲುಷಿತ ಅಂತಂದ್ರೆ ನಮ್ಮ ಫುಡ್ ಪಾಯ್ಸನ್ ನಮ್ಮ ಗಿತಮಿ ನಮ್ಮ ಇನ್ನು ಆಹಾರ ವಸ್ತು ಇದು ವಿಷವಾದಿನಂತಿನ ಪರಿಸ್ಥಿತಿ ಬೇಕು ಅಂತ ಕಡೆಗೆ ಬಡಿ ಬರೋಡು ಬಂದಾಗ ಕಡೆಗೆ ಕಂಡು ನಾವೇ ಬಸೊಂದು ನಮ್ಮ ದುಂಬೈನ ಮತ್ತೊಂದು ಇಲ್ಲರ ತುಂಡ ಇಂಚ ಒಂದು ತುಂಡ ಮಾತ್ರ ತೌಟೆಗಳು ನಿಂತೇವೆ ಇಲ್ಲರು ನೀತಿ ತೌಟ ಇನ್ನೇನು ತೌಟೆ ಮಾಡ್ಬೋದು. ನಮ್ಗೆ ಬಸಳೆ ಬೋರ್ಡ್ ಅಂತ ತೋಟದ ಲೈಕೊಂಡ ಬಸಳೆ ವ್ಯವಸ್ಥೆ ಉಂಟು. ಪುಳಿತ ಮರದಲ್ಲಿ ಪುಳಿಯಾಪ ತಾರದ ಮರದ ಮಾತನಾಡಪ್ಪ ಇದು ಕೆಪ್ಪುವ ತಾರದ ಮರದ ಅಂಚ ಅದು ಖರ್ಚು ಕಮ್ಮಿ ಆರೋಗ್ಯ ಮರ ಗಟ್ಟಿ ಮುಟ್ಟು ಇನ್ನೀ ಎರಡೇ ಕೇಳಿದ ಅಯ್ಯೋ ಅಂಡ್ ನಂದ ಮತ್ತೆ ಬೋನಸ್ ಅಯ್ಯೋ ಅಪ್ಪ ಅಂಡ್ ನನ್ನದ ಮತ್ತೆ ಬೋನಸ್. ಪರಿಸರ ಉಳಿಸಿ ಬೆಳೆಸಿ ಎಂಬ ಸಂದೇಶವು ಈ ವೇದಿಕೆಯಲ್ಲಿ ನಾವು ನೋಡಬಹುದಾಗಿದೆ. ಈ ಕಾರ್ಯಕ್ರಮದಲ್ಲಿ ತುಳುನಾಡಿನ ಸಂಪ್ರದಾಯ ಮೆರುವಂತಹ ವಿವಿಧ ಖಾದ್ಯಗಳು ಇದ್ದವು. ಈ ಬಗೆ ಬಗೆಯ ಖಾದ್ಯಗಳನ್ನ ಜನರು ಸವಿದು ಸಂತೋಷಿಸಿದ್ರು. ಈ ಕಲ್ಪನದ ಚಿತ್ರವನ್ನು ಈ ಲೇಸದಲ್ಲಿ ಈ ವೇದಿಕೆಯಲ್ಲಿ ಮುಡ್ಪದಿದೆ. ಕೇವಲ ಒಂದು ಲೇಸ್ ಲೆಕ್ಕವು ಮಾತ್ರ ಹೊತ್ತು, ಕೇವಲ ಒಂದು ಪರ್ವ ಆಚರಣೆ ಮಾತ್ರ ಹೊತ್ತು, ಕೇವಲ ಒಂದು ನೆವಲ ಮಾತ್ರ ಹೊತ್ತು ಬಂದಲೆ ಇನಿ ನಮ್ಮ ಅವಾರ್ಡ್ ಜೋಕುಲ್ ಅವಾರ್ಡ್ ಮಾತಿಲ್ಲ ಯುವಕರ ಅವಾರ್ಡ್ ಪರಿಸರವನ್ನು ಒರ್ಪೋಡು ಪಂಪಿನ ಒಂಜಿ ಸಂದೇಶ ಈ ವೇದಿಕೆ ಬಂದುಂಟು. ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರಿಗೆ ಸನ್ಮಾನಿಸಲಾಯಿತು ಹಾಗೂ ಹಲವಾರು ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.
ಒಟ್ಟಾರೆಯಾಗಿ ಅಡವಿನಂಚಿನಲ್ಲಿರುವಂತಹ ತುಳು ಸಂಪ್ರದಾಯವನ್ನ ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಯವರಿಗೆ ನೆನಪಿಸುವಂತಹ ಆಟಿದ ಅಟೀಲ್ ಕಾರ್ಯಕ್ರಮ ಸಂಯೋಜಿಸಿದಂತಹ ಜಲದುರ್ಗ ಮಹಿಳಾ ಸಂಘದ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದರೆ ತಪ್ಪಾಗಲಾರದು. ಬ್ಯೂರೋ ರಿಪೋರ್ಟ್, ಸ್ಪಂದನ ನ್ಯೂಸ್, ಉಡುಪಿ.